ಕಂಬಳ ಋತುವಿನ ಮೊದಲ ಕಂಬಳಕೂಟ ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ ಕಕ್ಕೆಪದವು ಮೈರಾ ಶ್ರೀ ರಾಮಾಂಜನೇಯ ಗೆಳೆಯರ ಬಳಗದ ಆಶ್ರಯದಲ್ಲಿ ಕಕ್ಕೆಪದವು ಮೈರಾ ಬರ್ಕಿಜಾಲು ಎಂಬಲ್ಲಿ ಸತ್ಯಧರ್ಮ ಜೋಡುಕೆರೆ ಬಯಲು ಕಂಬಳಕ್ಕೆ ಶನಿವಾರ ಬೆಳಗ್ಗೆ ಅದ್ಧೂರಿಯ ಚಾಲನೆ ನೀಡಲಾಯಿತು. ವೇದಮೂರ್ತಿ ರಾಘವೇಂದ್ರ ಭಟ್ ಕೊಡಂಬಟ್ಟು ಅವರು ಧಾರ್ಮಿಕ ವಿಧಿವಿಧಾನವನ್ನು ನೆರವೇರಿಸಿದರು. ಮಾಜಿ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಜಗನ್ನಾಥ್ ಬಂಗೇರ ನಿರ್ಮಲ ನರಿಕೊಂಬು ಅವರು ಸತ್ಯಧರ್ಮ ಜೋಡುಕೆರೆಯನ್ನು ಉದ್ಘಾಟಿಸಿದರು. ಕಿಯೋನಿಕ್ಸ್ ನಿಗಮದ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಜಿಲ್ಲಾ ಕಂಬಳ ಸಮಿತಿ ತೀರ್ಪುಗಾರರ ಸಂಚಾಲಕ ವಿಜಯಕುಮಾರ್ ಕಂಗಿನಮನೆ ಮೊದಲಾದವರಿದ್ದರು. ತುಳುನಾಡ ಸಿರಿಡ ಇವತ್ತು ಮಾತ್ರ ನಮ್ಮ ಪೂಜೆ ಮಲ್ಪನ ಇಲ್ಲದ ಪೂಜಾರನ್ನು ಕೊಡುತ್ತರ ಮಾಳದ ದೋಣಿ ಮನೆ ಹಿಡಿದು ಬರ್ತನ ಇವರ ದೋಣಿ ಅಂಚನೆ ಅತಿ ಎಲ್ಲ ಜೀವದ ಎಲ್ಲ ಕೊಂಬುದ ಬಂದ ಆ ಕಂಬಳದ ಬಾರು ಬರ್ನಾಗ ತಾಟಿ ಸಿಲ್ಲೆ ಬಾರ್ನಾಗ ನಮ್ಮ ತೋತ ಇದು ಮಾತ್ರ ಅಭಿಮಾನ ಪೂರ್ವಕವಾದ ಆ ಎರ್ಲಿನ ಬಾರ್ನ ಪೊರ್ಲಿನ ತೋತನಾಗಲಿ ಆಯ್ಕಳದ ಕಂಬಳಡು 9.15 ಟೈಮಿಂಗ್ಸ್ ಪಾದನ ಎರ್ಲು ಮೆತ್ತೊಟ್ಟಿಗೆ ಪಾದನ ವಿಶ್ವನಾಥ ದೇವರಿಗೆ ಎಲ್ಲ ಒಳ್ಳೆಯದು ಅಂಚಿನ ಪಾದನಲ್ಲ. ಬಾಂಧವರು ಗಿರೀಶಾರ್ಯರ ಕಂಡಪಲಾಯದರು ಗರಗದನ್ನು ಮೂಲ ಗಿರೀಶಾರ್ಯರನ್ನ ಕಂಡಪಲಾಯದರು ಮನೋರಾಯಿ ರವಿರಾಜ್ ಶೆಟ್ಟರ ಕಳಹಳಿಗ ಕೋಣಗಳು ಒಟ್ಟಾರಿ ಮೇಲನಕಂತೆ ಬಯಲು ಕಂಬಳ ನೀವು ಭಾರಿ ವಿಶೇಷ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಸುರತ ಕಂಬಳ ಅದು ನೀವು ನೋಡಿದ ಇದ್ದರು ಪೂರ್ವ ತಂಡದ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶಿವಾನಂದ ಪಂಡೇರು ಶಾಸಕರಲ್ಲ ಎಂಪಿಲ 2 ಜನ ಈ ಊರದ ಎಂಗ್ಳು ಅಧಿಕಾರ ಇತ್ತಿಲ್ಲ ಇಚ್ಚಿಲ್ಲ ಕಡೆ ಮುಟ್ಟ ನಿಗಳೊಟ್ಟಿಗೆ ಉಲ್ಲ ಈ ಊರದ ಊರ ಹೆಡ್ಡೆ